ಸಜಿಪುಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ 6ನೇ ಶಾಖೆಯು ಸಿದ್ದಕಟ್ಟಿಯಲ್ಲಿರುವ ಸಂಘದ ಪ್ರಶಸ್ತಿ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಸಂಘದ ನೂತನ ಶಾಖೆಯನ್ನು ರಾಜ್ಯ ಕಿಯೋನಿಕ್ಸ್ ನಿಗಮದ ಅಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ ಅವರು ಉದ್ಘಾಟಿಸಿದರು. ಮಾಜಿ ಸಚಿವ ಬಿ ರಮಾನಾಥ್ರಯ್ಯವರು ದೀಪ ಪ್ರಜ್ವಲಿಸಿದರು. ಸಂಘಬಿಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಪೂಜಾರಿಯವರು ಗಣಕೀಕೃತ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ರತ್ನಕುಮಾರ್ ಚೌಟ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹರಿಕೃಷ್ಣ ಬಂಟ್ವಾಳ ಅವರು ಮಾತನಾಡಿ, ಸಜಿಪುಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘವು ಗ್ರಾಮೀಣ ಜನರ ಆರ್ಥಿಕ ಶಕ್ತಿಗೆ ಬೆನ್ನೆಲುಬಾಗಿ ನಿಂತಿದೆ. ಗ್ರಾಮೀಣ ಭಾಗದ ಜನರ ಆರ್ಥಿಕ ಶಕ್ತಿ ಉತ್ತಮವಾದರೆ ಇಡೀ ದೇಶದ ಆರ್ಥಿಕ ಶಕ್ತಿಯು ಗಟ್ಟಿಯಾಗುತ್ತದೆ ಎನ್ನುವ ಮಹಾತ್ಮ ಗಾಂಧೀಜಿಯವರ ಕನಸಿಗೆ ಪೂರಕವಾಗಿ ಈ ಸಂಘ ಕೆಲಸ ನಿರ್ವಹಿಸುತ್ತದೆ ಎಂದು ಹೇಳಿದರು. ಸಂಸ್ಥೆ ಸಜಿಪುಮುನ್ನೂರು ಗ್ರಾಮದ ಬೊಲ್ಲಾಯಿಡ್ ಪ್ರಾರಂಭ ಆಗಿದೆ. ಗ್ರಾಮೀಣ ಮಟ್ಟದ ಜನಕಲ್ನ ಆರ್ಥಿಕ ಶಕ್ತಿಗೆ ಒಂಜಿ ಬೆನ್ನೆಲುಬಾದ ಚಿಂತನ ಸಂಘ ಇತ್ತಂಡ ಸಹಕಾರ ಸಂಘ ಇತ್ತಂಡ ಎಂಕಲ ಮೂರ್ತಿದಾರ ಸೇವಾ ಸಂಘ ಗ್ರಾಮೀಣ ಭಾರತದ ಆರ್ಥಿಕ ಶಕ್ತಿ ಗೆಡ್ಡೆ ಹಣದಂಡ ಇಡೀ ಭಾರತದ ಕ್ಷೇತ್ರದ ಆರ್ಥಿಕ ಶಕ್ತಿ ಗಟ್ಟಿಯಾಪಡಿಕೊಂಡು ಚಿಂತನವು ಮಹಾತ್ಮ ಗಾಂಧೀಜಿನ ಕನಸು. ಇನ್ನು ಆತ್ಮನಿರ್ಭರ ಭಾರತದ ದೇಶದ ಪ್ರಧಾನಿಯ ಕನಸು ಎಂಜಿನಾದಿಕೆಯಿಂದ ಆತ್ಮನಿರ್ಭರ ಭಾರತ ಗಟ್ಟಿಯಾವಡುದಂಡ ಗ್ರಾಮೀಣ ಭಾರತ ಗಟ್ಟಿಯಾವಡು. ಮಾಜಿ ಸಚಿವ ಬಿ ರಮಾನಾಥ್ರಯ್ಯವರು ಮಾತನಾಡಿ, ಮೂರ್ತಿದಾರರ ಸೇವಾ ಸಹಕಾರಿ ಸಂಘ 37 ಕೋಟಿ ರೂಪಾಯಿ ವ್ಯವಹಾರ ನಡೆಸಿರುವುದು ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಎಂದು ಹೇಳಿದರು. ಭೂ ಮಸೂದೆ ಕಾಯ್ದೆ ಜಾರಿಯಾದ ಬಳಿಕ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಉಂಟಾಗಿ ಜನರು ಆರ್ಥಿಕವಾಗಿ ಸ್ಥಿತಿವಂತರಾಗಲು ಸಾಧ್ಯವಾಯಿತು. ಜೊತೆಗೆ ಮೂರ್ತಿದಾರರ ಸಹಕಾರಿ ಸಂಘದಂತಹ ಸಹಕಾರಿ ಸಂಘಗಳು ಸ್ಥಾಪನೆಯಾಗಲು ಸಾಧ್ಯವಾಯಿತು ಎಂದು ಹೇಳಿದರು. ಅಬಕಾರಿ ಇಲಾಖೆಯ ವ್ಯಾಪ್ತಿಗೆ ಸೇರಿದೆ. ಅಮಲು ಪದಾರ್ಥಗಳು ಕಾರಣಗೋಸ್ಕರ ಕಾರಣಾಂತರದ್ದು ಸೈಟ್ ಕಲಬೆರಕೆ ಹಾಕೊಂಡು ಬಂದು ಈ ಶೇಂದಿನ ಉಂಟ ಇದು MLA ಆಗಿದ್ದ ಕಾಲ ಮತ್ತು ಮಲ್ಲ ಹೋರಾಟ ಮಾತಾಡ ಕ್ಷಾತೀತವಾದ ಮಲ್ಲ ಹೋರಾಟ ಆಯ್ತದೆ. ಬಹುಶಃ ಇದನ್ನು ಅಬಕಾರಿ ಆಗ್ತಿದ್ದು ಇದೆಲ್ಲ ದಿಂಡು అయిన ಒಟ್ಟಿಗೆ ಮಾತಾ ಈ ಶರಾಬು ಸಹಕಾರಿ ಸಂಘದ ಮೂಲಕ ಸಂಘಬಿಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಪೂಜಾರಿ ಹಲಕಿ ಮಾತನಾಡಿ, ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಿದಷ್ಟು ಸಂಘವು ಎತ್ತರಕ್ಕೆ ಬೆಳೆಯಲಿದೆ ಎಂದು ಹೇಳಿದರು. ನಮಕ್ಲ ಭಾರಿ ಖುಷಿಯಾಗಿ ಈ ನಮ್ಮ ಸಿದ್ದಕಟ್ಟೆಡೆ ಒಂಜಿ ಸೇವಾ ಸಹಕಾರಿ ಮುಖ್ಯದಾರ ಇತ್ತಂದ ನಮ್ಮಾತ ಸಾರ್ವಜನಿಕರಿಗೆ ಒಂಜಿ ಅನುಕೂಲ ಹಾಕೊಂಡು ಸಹಕಾರಿ ಸಂಘ ಬಂಡ ಸಾರ್ವಜನಿಕರನ್ನು ಏತು ನಮ್ಮ ಮುಟ್ಟದೀಯ ಆತ ನಮ್ಮ ಒಂಜಿ ಅದನ್ನ ಪ್ರೀತಿ ಗಳಿಸನ್ನ ಮಾತ್ರ ಸಂಘ ಸಾರ್ವಜನಿಕ ಒಂಜಿ ಸಹಕಾರಿ ಸಂಘಗಳು ನಮ್ಮ ಭಾರಿ ಎತ್ತರಗೋರ. ಸಿದ್ದಕಟ್ಟೆ ಸಹಕಾರಿ ವ್ಯವಸಾಯಿಕ ಸಂಘದ ಅಧ್ಯಕ್ಷ ಪ್ರಭಾಕರ್ ಪ್ರಭು ಅವರು ಮಾತನಾಡಿ, ಸಂಘಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಮೂರ್ತಿದಾರರಿದ್ದು ಶೇಂದಿ ತಯಾರಿಕೆಯಲ್ಲಿ ಬಂಟ್ವಾಳ ತಾಲೂಕಿನಲ್ಲಿಯೇ 2ನೇ ಸ್ಥಾನದಲ್ಲಿದೆ ಎಂದು ಹೇಳಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಮೂರ್ತಿದಾರರು ಇತ್ತಿನ ದಿನ ಊರು ನೇತೋ ಕಾಲದ ನಮ್ಮ ಪಿರಪ್ಪ ಇತಿಹಾಸ ಪೋಣಂದಾಂಡ ಸಿದ್ದಕಟ್ಟ ಕಾರ್ಪೆಟ್ ಅನ್ಕೊಂಡ ಊರು ಇನ್ನು ಸೇಂದಿ ಮನ್ಪುನಿಟ್ಟು ಬಂಟ್ವಾಳ ತಾಲೂಕು 2ನೇ ಪ್ಲೇಸ್ ಇತ್ತಿನ ದಿನ ಊರು. ಇನ್ನು ನಮ್ಮ ಸಿದ್ದಕಟ್ಟ ಕಾರ್ಪೆಟ್ ಎದೋ ಕೋಡಿ ಕಾರ್ಕಳ ಉಡುಪಿ ಮುಟ್ಟ ಜೀಪುಲೆಡಿ ಕಳಿಗುಣಂಪುನಂಚಿನ ಒಂದು ದಿನಗಳಿತ್ತು. ಆ ಸಂದರ್ಭಗಳು ಇಂಚಿನ ಸೇವಾ ಸಹಕಾರ ಸಂಘದ ಮುಖಾಂತರ ಮಾಂತ ಕಲ್ಯಾಣ ವರ್ಕೌಟ್ ಬಂದ್ಕೊಂಡು ವಿಚಾರ ಇನ್ನು ಸೇವಾ ಸಹಕಾರ ಸಂಘ ಉತ್ಪನ್ನ. ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಬಳ್ಳಾಯಿ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿ, ಕೊರೋನಾ ಮಹಾಮಾರಿ ಸಂದಿಗ್ಧ ಸ್ಥಿತಿಯಲ್ಲೂ ಸಂಘವು 99% ಸಾಲ ವಸೂಲಾತಿ ಮಾಡಿದೆ. ಈ ನೂತನ ಶಾಖೆಯ ಮೂಲಕ ಕರ್ಪೆ, ಸಂಘಬೆಟ್ಟು, ಎಲಿಯ ನಡುಗೋಡು, ಕುಕ್ಕಿಪಾಡಿ, ರಾಯಿ, ಕೊಯ್ಲಾ, ಅರಳ ಮತ್ತಿತರ ಗ್ರಾಮಗಳ ಜನರಿಗೆ ಬ್ಯಾಂಕಿಂಗ್ ಸೇವೆ ದೊರೆಯಲಿದ್ದು ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇರುವಂತೆ ಗ್ರಾಮದಲ್ಲಿ ಶಾಖೆಯನ್ನ ತೆರೆಯುವ ಉದ್ದೇಶವನ್ನ ಹೊಂದಲಾಗಿದೆ ಎಂದರು. ఆయన ఏదో లోన్ కొరపన ఆయన అంజే నూదె బహుశా మన కొరోనా నెట్లకు మార్చి బహుశా 99% ಎಂಬುದು ವಸೂಲಾತಿ ಮಂತ್ರ ಅವು ದಾಖಲೆ ಓದ್ಲ ಆಗ್ತದೆ
ದಯವಿಟ್ಟು ಇವರು ಇಷ್ಟ ಕಟ್ಟಿದ್ದು ಕೋರ್ಟ್ ಬರ್ತದೆ ಭಾರಿ ಕಮ್ಮಿ ಜನಕ್ಕೆ ಬಹುಶಃ ರೈತರು ಪಂಡಿದ್ದು ಹರಿಕೃಷ್ಣ ಪಂಡಿದ್ದು ಈ ಬ್ಯಾಂಕ್ ಮಾತ್ರ ಮಹಿಳೆಯರಿಗೆ ಪಂಡ ಒಂದು ಆಂದೋಲನಕ್ಕೆ ಹೆಚ್ಚ ಶಕ್ತಿ ಮಹಿಳೆಯರು ಉಂಡು ಪಂಡ್ಕೊಂಡು ಎಂಟಿನ ಬ್ಯಾಂಕ್ದ ಮಾತ್ರ ಮ್ಯಾನೇಜರ್ನಾಗಿಲ್ಲ ಆಯ್ತಾ ಸಿಬ್ಬಂದಿನಾಗಿಲ್ಲ ಅಂಚನೆ ಎಂಟು ಬಹುಶಃ ಒಳ್ಳೆ ಉಸಲಾತಿ ಪಂಡಗ ಈಗ ನಿರ್ದೇಶಕರು ಎತ್ತು ಜನಲ್ಲ ಇನ್ನು ಪ್ರತಿ ಒಂದು ನಿಯೋಜನವಂತ ಸಿದ್ದಕಟ್ಟೆ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಗೋಪಾಲ್ ಬಂಗೇರ, ಬಂಟ್ವಾಳ ಕೋಆಪರೇಟಿವ್ ಬ್ಯಾಂಕ್ನ ಸಿಒ ಬೇಬಿ ಕುಂದರ್, ಮಾತೃಭೂಮಿ ಸಹಕಾರಿ ಸಂಘದ ಎಂಡಿ ಕೃಷ್ಣಕುಮಾರ್, ಕಟ್ಟಡ ಮಾಲಕ ಆನಂದ್ ಪೂಜಾರಿ, ಹೇಮಚಂದ್ರ ಸಿದ್ದಕಟ್ಟೆ, ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಸುಂದರ್ ಪೂಜಾರಿ ಬೀಡಿನ ಪಾಲು, ನಿರ್ದೇಶಕರಾದ ರಮೇಶ್ ಅನ್ನಪಾಡಿ, ಗಿರೀಶ್ ಕುಮಾರ್ ಪೆರ್ವಾ, ಅಶೋಕ್ ಪೂಜಾರಿ ಕೋಮಾಲಿ, ಜಯಶಂಕರ್ ಕಾನ್ಸಾಲೆ, ವಾಣಿ ವಸಂತ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಮತಾಜಿ, ಉಪ ಕಾರ್ಯನಿರ್ವಹಣಾಧಿಕಾರಿ ಪಲ್ಲವಿ ಲೋಕೇಶ್, ಶಾಖಾ ವ್ಯವಸ್ಥಾಪಕಿ ಅಕ್ಷತಾ ಕೆ, ಸಲಹಾ ಸಮಿತಿಯ ಸದಸ್ಯರಾದ ಗೋಪಾಲಾಂಚನ್, ಜಗದೀಶ್ ಕೊಯ್ಲಾ, ದಿನೇಶ್ ಕುಕ್ಕಿಪಾಡಿ ಹಾಗೂ ಸಂಘದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.